ಆಮ್ಲಮಗರು ಗ್ರಾಮ ಪಂಚಾಯತ್ ಮದಕ ಜಂಕ್ಷನ್ ಕೈತಲ್ ಶಾಸಕರ ಅನುದಾನ ನಿರ್ಮಿಸಾಯಿನ ಬೋರ್ವೆಲ್ಗ್ ಐತಾರ ಚಾಲನೆ ಕೊರಿಯರು ಶಾಸಕರು ಶ್ರೀ ಯುಟಿ ಖಾದರ್ ಸ್ವಿಚ್ ಆನ್ ಮಲ್ಪನ ಮೂಲಕ ಉದಿಪನ ಮಲ್ತೇರು. ಆಮ್ಲಮಗರದ ಜನಕ್ಲಿಗೆ ನೀರಿನ ಸಮಸ್ಯೆ ತೋಜಿದ ಬನ್ನಗ ಗ್ರಾಮ ಪಂಚಾಯತ್ ಆಡಳಿತ ದುಂಬು ಹೊಂದುದು ಬೋರ್ವೆಲ್ ವ್ಯವಸ್ಥೆಯನ್ನು ಕಲ್ಪಿಸಾದಂಡು ಈ ಮೂಲಕ ಪರ್ಪಿನ ನೀರ್ಗಾದದಿನ ಅನುದಾನ ಸಮರ್ಪಕವಾದ ಉಪಯೋಗ ಮಲ್ತದನ್ನು ಪಡೆದ ಶ್ರೀ ಯುಟಿ ಖಾದರ್ ತಿಳಿಪಾಯಿರು. ಸದಸ್ಯರು ಮತ್ತು ನಮ್ಮ ಈ ಪ್ರದೇಶದ ಹಿರಿಯ ಎಲ್ಲ ನಾಯಕರು ಈ ನೀರಿನ ಅಭಾವ ಇದೆ, ಹೇಗಾದರೂ ಮಾಡಿತಾ ಒಂದು ಬೋರ್ವೆಲ್ ನಮಗೆ ಸ್ಯಾಂಕ್ಷನ್ ಮಾಡಲೇಬೇಕಂತ ಹೇಳಿದಾಗ ಯಾವುದೊಂದು ರೀತಿಯಿಂದ ಅಮ್ಮೂರು ಗ್ರಾಮದ ಪ್ರದೇಶ ಜನರಿಗೆ ಕುಡಿಲಿಕ್ಕೆ ಕಷ್ಟ ನೀರಿನ ಅಭಾವ ಆಗಬಂಬ ಉದ್ದೇಶ ಇಟ್ಟುಕೊಂಡು ಇಲ್ಲಿ ಅದನ್ನು ನಾವು ಇವತ್ತು ಸ್ಯಾಂಕ್ಷನ್ ಮಾಡಿ ಅವತ್ತು ಕೊಟ್ಟಿದ್ದಾರೆ. ಏನು ನಾವು ಅನುದಾನ ಕೊಟ್ಟಿದ್ದೇವೆ ಅದನ್ನು ಸಮರ್ಪಕವಾಗಿ ಉಪಯೋಗ ಮಾಡಿಕೊಂಡು ಇವತ್ತು ಜನರಿಗೆ ಇವತ್ತು ಮತ್ತೆ ನೀರಿನ ಅಭಾವ ಇಲ್ಲದ ರೀತಿಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಹಿರಿಯ ಸದಸ್ಯರು ಒಗ್ಗಟ್ಟಿನಿಂದ ಒಮ್ಮತದಿಂದ ಕೆಲಸ ಮಾಡಿಕೊಂಡು ಇವತ್ತನ್ನು ಅತ್ಯಂತ ಯಶಸ್ವಿಯಾಗಿ ಉದ್ಘಾಟನೆಗೊಳಿಸುವುದು ನಮಗೆಲ್ಲ ಅತ್ಯಂತ ಸಂತೋಷ. ಅಮ್ಲೂರು ಗ್ರಾಮಕ್ಕೆ ವಿಶೇಷವಾದ ಇತಿಹಾಸ ಇದೆ. ಎಲ್ಲರೂ ಅತ್ಯಂತ ಪ್ರೀತಿ, ವಿಶ್ವಾಸ, ಸೋದರತೆ. ಯಾವುದೇ ಒಂದು ಸಂದರ್ಭವನ್ನು ಕಿರಿಯರು ಕೂತ್ಕೊಂಡು ಜೊತೆಯಾಗಿ ಆ ಒಂದು ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಈ ಪ್ರದೇಶದ ಅತ್ಯಂತ ಅಭಿವೃದ್ಧಿ ಆಗಲಿಕ್ಕೆ ಇವತ್ತು ಈ ಪ್ರದೇಶ ಎಲ್ಲ ಕಿರಿಯರೆಲ್ಲ ಕಾರಣ ಅಂತ ಹೇಳಿ ಕಾರಣ ಊರ ಕಿರಿಯರನ್ನು ಸರ್ವ ಸಂಘ ಸಂಸ್ಥೆಯನ್ನೆಲ್ಲ ಕೂಡ ನಾನು ನನ್ನ ಪರವಾಗಿ ಅಭಿನಂದನೆ ಶುಭಾಶಯ ಸಲ್ಲಿಸುವಂಥದ್ದು. ಬಹುಶಃ ಇವತ್ತು ಅಮ್ಲೂರು ಗ್ರಾಮಕ್ಕೆ ಸಂಬಂಧಪಟ್ಟಾಗೆ ನನಗೆ ವಿಶ್ವಾಸ ಇದೆ. ಅಮ್ಲೂರು ಗ್ರಾಮದ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ವಯಸ್ಸಾದರೂ ಕೂಡ ಈ ಒಂದು ಗ್ರಾಮದ ಅಭಿವೃದ್ಧಿಗೆ ಮತ್ತು ಮೂಲಭೂತ ಸೌಕರ್ಯಕ್ಕೆ ಮತ್ತು ಎಲ್ಲ ಯಾವುದೇ ಒಂದು ಅಭಿವೃದ್ಧಿಗೆ ಅದು ಕಾಂಗ್ರೆಸ್ ಕಾರಣ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಭಾಳ ಚೆನ್ನಾಗಿ ಇವತ್ತು ಗೊತ್ತಿದೆ. ಅಮ್ಲೂರು ಗ್ರಾಮದ ಜನತೆ ಮಾಡೋ ಉಪಕಾರವನ್ನು ಯಾರು ಕೂಡ ಇವತ್ತು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಉಪಕಾರ ಮಾಡಿದವನು ಮರೆಯುವಂಥ ಸಂಸ್ಕೃತಿ ಕೂಡ ಅಮ್ಲೂರು ಗ್ರಾಮದವರಿಗೂ ಕೂಡ ಖಂಡಿತವಾಗಿಯೂ ಇಲ್ಲ ಎಂಬ ವಿಶ್ವಾಸ ಕೂಡ ಇದೆ. ಆದ ಕಾರಣ ಈ ಒಂದು ಯೋಜನೆ ಅತ್ಯಂತ ಸುಸರಿತವಾಗಿ ಉತ್ತಮ ರೀತಿ ಜನರಿಗೆ ಮುಟ್ಟಿಸಲಿ. ಅದೇ ರೀತಿ ಇನ್ನೂ ನಮ್ಮ ಈ ಗ್ರಾಮದ ಉದ್ದಗಲಕ್ಕೂ ನೀರಿನ ಸಮಸ್ಯೆ ಆಗಬಾರ್ದಂತ ಹೇಳಿ ಈಗಾಗಲೇ ಪಂಚಾಯತ್ 15 ಫೈನಾನ್ಸ್ ಅನುಕೂಲವನ್ನು ಕೂಡ ವಿವಿಧ ಪ್ರದೇಶದಲ್ಲಿ 3 ಹೆಚ್ಚುವರಿ ಸೌಲಭ್ಯಗಳ ಬಿಡುಗಡೆ ಮಾಡಿರುವುದು ದೂರದರ್ಶಕದ ಒಂದು ಯೋಜನೆ ಅಂತ ಹೇಳಿಕೊಳ್ಳುತ್ತಾ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರು ಶ್ರೀ ಸುದರ್ಶನ್ ಶೆಟ್ಟರ್ ಪಾತ್ರರೊಂದು ಏಪ್ರಿಲ್ ಮೇಟ್ ದಿಂಜ ನೀರ್ದ ಅಭಾವ ತೋಚಿದು ಬರೋದಿತ್ತು ಮುಲ್ಪದ ಪಂಚಾಯತ್ ಸದಸ್ಯರು ದಿಂಜ ಶ್ರಮ ವಹಿಸದು ನೀರ್ದ ವ್ಯವಸ್ಥೆ ಮಾಲ್ತದಿತ್ತೇರು ಆಡಲ ಫಲಕಾರಿ ಆದಿಚ್ಚಾರು ಈ ನಿಟ್ಟಿಡು ಶಾಸಕರನ್ನ ಗಮನ ಕಣದಿತ್ತ ಇತ್ತೆ ಬೋರ್ವೆಲ್ದ ವ್ಯವಸ್ಥೆಯನ್ನು ಮಲ್ತು ಕೊಡ್ತಿರ ಪಣದ ಯುಟಿ ಖಾದರ್ಗೆ ಅಭಿನಂದನದ ಪಾತ್ರ ಪಂಡಿರು. ಗ್ರಾಮ ಪಂಚಾಯತ್ ಈ ಸಲ ಏಪ್ರಿಲ್ ಮೇಯಲ್ಲಿ ಬಹಳಷ್ಟು ನೀರಿನ ಅಭಾವ ಕಂಡುಬರ್ತಿತ್ತು. ಬಹಳಷ್ಟು ಜನರ ಒಬ್ಬೆ ಆಗ್ತಿತ್ತು. ಆ ಸಂದರ್ಭದಲ್ಲಿ ನಮ್ಮ ಇಲ್ಲಿಯ ಹೊಸ ಪಂಚಾಯತ್ ಫಾರ್ಮೇಷನ್ ಆದದ್ದಷ್ಟೇ ಆ ಸಮಯದಲ್ಲಿ ನಮ್ಮ ಆ ಕ್ಷೇತ್ರದ ಆ ವಾರ್ಡಿನ ಮೆಂಬರುಗಳು ಬಹಳಷ್ಟು ಶ್ರಮಪಟ್ಟು ನೀರಿನ ವ್ಯವಸ್ಥೆಯನ್ನು ಮಾಡಿದರೂ ಫಲಕಾರಿಯಾಗಲಿಲ್ಲ. ಕಡೆಗೆ ನಮ್ಮ ಜನಪ್ರಿಯ ಶಾಸಕರ ಬಳಿ ಹೋಗಿ ಈ ನೀರಿನ ಸಮಸ್ಯೆಗೆ ನೀವೇ ಪರಿಹಾರ ಹುಡುಕಬೇಕು ಅಂತ ಹೇಳಿದಾಗ ನಮಗೆ ಒಂದು ಬೋರ್ವೆಲ್ಲು ಮತ್ತು ಅದಕ್ಕೆ ವ್ಯವಸ್ಥೆ ಪಂಪ್ ಸೆಟ್ ಎಲ್ಲ ಮಾಡಿ ಒಂದು ಬೋರ್ವೆಲ್ ಹಾಕಿ ಅದರಲ್ಲಿ ಉತ್ತಮ ಒಳ್ಳೆ ಗುಣಮಟ್ಟದ ನೀರು ಕೂಡ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಈ ಏರಿಯಾದ ಜನರಿಗೆ ಇದು ಬಹಳಷ್ಟು ಪ್ರಯೋಜನ ಆಗಿರಬಹುದು ಮತ್ತು ನಮ್ಮ ಶಾಸಕರಿಗೆ ಈ ಬಗ್ಗೆ ನಾವು ಈ ಗ್ರಾಮದ ಎಲ್ಲ ಜನರು ಅವರಿಗೆ ಬಹಳಷ್ಟು ಆಭಾರಿಯಾಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಇನ್ನೂ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರಿಗೆ ಉತ್ತಮ ಕೆಲಸವನ್ನು ಮಾಡುವಂಥ ಅವಕಾಶ ಆ ದೇವರು ಕರುಣಿಸಲಿ ಅಂತ ನಾವು ಪ್ರಾರ್ಥಿಸುತ್ತಾ ಆಮ್ಲಮಗರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಲತಾ, ಉಪಾಧ್ಯಕ್ಷರು ಇಕ್ಬಾಲ್, ಗ್ರಾಮ ಪಂಚಾಯತ್ ಸದಸ್ಯರು ಸುಗಂಧ್ ಶೆಟ್ಟಿ, ಸುಭಾಷ್ ಶೆಟ್ಟಿ, ರವಿ ಪೂಜಾರಿ, ರಫೀಕ್ SM, ಹೆಲೆನ್ ಡಿಸೋಜಾ, ವೀರಾ ಡಿಸೋಜಾ, ಇಜಾಕ್, ಹರೇಕಳ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬದ್ರುದ್ದೀನ್, ಸದಸ್ಯರು ಅಬೂಬಕರ್ ಸಿದ್ದಿಕ್, ಮೊಹಮ್ಮದ್ ಹನೀಫ್, ಉದ್ಯಮಿ ಅಬೂಬಕರ್ ಬೀಡಿ ಇಂಚಿತಿ ಪ್ರಮುಖರು ಈ ಪೊರ್ತೋಟುಗೇತಿರು. ಆಮ್ಲಮಗರು ಗ್ರಾಮ ಪಂಚಾಯತ್ ಸದಸ್ಯರು ರಫೀಕ್ ಆಮ್ಲಮಗರು ಎತ್ಕೊಂಡು ಪ್ರಾಸ್ತಾವಿಕವಾದ ಪಾತಿರೇರು. ಬಹಳ 1-2 ತಿಂಗಳಿನಿಂದ ಈ ನೀರಿನ ಸಮಸ್ಯೆ ನಮಗೆ ಉಂಟಾಗಿದ್ದು ಅದಕ್ಕೆ ನಮ್ಮ ಗ್ರಾಮಸ್ಥರೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಕೆಲವು ಜನರು ಅಪಪ್ರಚಾರದಲ್ಲಿ ತೊಡಗಿದ್ದಾರೆ.
ಇದು ಅಲ್ಲಿಂದ ನಾವು ತಗೊಂಡು ಬಂದದ್ದು, ಇಲ್ಲಿಂದ ತಗೊಂಡು ಬಂದದ್ದು. ಮುನ್ನೆ ಹೇಳ್ತಾರೆ ಅಲ್ಲಿಂದ ಬರ್ತದೆ, ನಾವು ಬಂದರೆ ನಿಮಗೆ ಸ್ವಾಗತ. ನಾವೇ ನಿಂತು ಅದನ್ನು ಮಾಡಿಸಿ ಅದನ್ನು ಶಿಲಾನ್ಯಾಸ ಮತ್ತು ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡ್ತೇವೆ. ಅದರಲ್ಲಿ ಯಾವುದೇ ನಮ್ಮದು ರಾಜಕೀಯ ಇಲ್ಲ. ಯಾವ ಇಲಾಖೆಯಿಂದಾಗಲಿ ಯಾವ ಜನಪ್ರತಿನಿಧಿಗಳಿಂದಾಗಲಿ ನಮಗೆ ಇಲ್ಲಿ ಏನು ಸವಲತ್ತು ಕೊಡ್ತಾರೆ ಅದನ್ನು ನಾವು ಸ್ವಾಗತಿಸುತ್ತೇವೆ. ಅದೇ ರೀತಿ ನಿಮ್ಮೊಟ್ಟಿಗೆ ನಾವು ಇದ್ದೇವೆ. ಅದಲ್ಲದೆ ಸುಮ್ಮನೆ ಅಪಪ್ರಚಾರ ಮಾಡಿ ಜನರು ಏನು ಅಮ್ಲಮೂರು ಗ್ರಾಮದ ಜನರು ಮೂರ್ಖರೇನಲ್ಲ, ಬಹಳ ಬುದ್ಧಿವಂತರು. ನಾವು 13 ಸದಸ್ಯರು ಇಲ್ಲಿ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ 11 ಜನರನ್ನು ಆಯ್ಕೆ ಮಾಡಿಕೊಟ್ಟಿದ್ದಾರೆ. 2 ಜನ 7 ಓಟು ಮತ್ತು 9 ಮತಗಳ ಅಂತರದಿಂದ ಸೋಲನ್ನು ಅನುಭವಿಸಿದ್ದೇವೆ. ಆದ್ದರಿಂದ ನಿಮಗೊಂದು ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಬಹಳ ಬುದ್ಧಿವಂತರು, ನಮ್ಮ ಜಿಲ್ಲೆಯ ಬುದ್ಧಿವಂತರು, ಅದರಲ್ಲಿ ಅತಿಯೂ ಸೂಕ್ಷ್ಮವಾದ ಬುದ್ಧಿವಂತರಿದ್ದರೆ ಅದು ಅಮ್ಲಮೂರು ಗ್ರಾಮದ ನನ್ನ ಪ್ರೀತಿಯ ಗ್ರಾಮಸ್ಥರಂತ ಈ ಸಮಯದಲ್ಲಿ ಹೇಳುತ್ತಾ